ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯರವರ ಕೆಟಿ ಸ್ಪೆಷಾಲಿಟಿ. ಸೊ ಸಂಜೆ ಟೀ ಟೈಮ್ಗೆ ತಯಾರಾಗುತ್ತಾ ಏನು ಅಂತ ನೀವು ಕಾಯ್ತಾ ಇದ್ರೆ ಗೊತ್ತಿಲ್ಲ, ನನಗೂ ಕೂಡ ಕ್ಲೂ ಇಲ್ಲ ಯಾವ ಅಡುಗೆ ಇವತ್ತು ನಮ್ಮ ಕಿಚನಲ್ಲಿ ತಯಾರಾಗುತ್ತೆ. ಅದು ಕೂಡ ನಮ್ಮ ಮಂಗಳೂರಿನ ಸ್ಪೆಷಲ್ ಅಥವಾ ಕೇರಳ ಸ್ಪೆಷಲ್ ನೋಡಬೇಕು. ಇವತ್ತಿನ ನಮ್ಮ ಅತಿಥಿ ಕೇರಳ ಸ್ಪೆಷಲ್ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ಇವರು ವೀಣಾ ವಿಜಯ್ ಅವರು, ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ತುಂಬ ಟೈಮ್ ಆದಮೇಲೆ ನಮ್ಮ ಕಿಚನ್ಗೆ ಮತ್ತೆ ಪುನಃ ಬಂದಿದ್ದೀರಿ. ಸೊ ನಮ್ಗೆ ಇವತ್ತು ಯಾವುದು ಕೇರಳ ಸ್ಪೆಷಲ್ ಇರುತ್ತೆ? ಯಾವುದು? ಕೇರಳ ಸ್ಪೆಷಲ್. ಸೊ ನೀವು ಬಂದರೆ ಒಂದಾದರೂ ಕೇರಳ ಸ್ಪೆಷಲ್ ಇದ್ದೇ ಇರಬೇಕಲ್ವಾ? ಹೌದು. ಸೊ ಈಗ ಯಾವುದು ಅಡುಗೆ ಮಾಡ್ತಾ ಇದ್ದೀರಿ ಕೇರಳದ್ದು? ಕೇರಳದು ಸ್ಪೆಷಲ್ ಆಗಿ ಬನಾನಾ ಉಂಟಲ್ಲ, ಬನಾನಾ ಫಿಲ್ಲಿಂಗ್ ಮಾಡಿ ಕೊಡುವ ನಿಮಗೆ. ಬನಾನಾ ಫಿಲ್ಲಿಂಗ್. ಸೊ ನಿಮ್ದಿದು ಟ್ರೆಡಿಷ್ನಲ್ ಅಡುಗೆಯಾ ಏನು? ಟ್ರೆಡಿಷನಲ್ ಅಂತ ಹೇಳ್ಬೋದು, ವೆರೈಟಿ ಕೂಡ ಅದರಲ್ಲಿ ಮಾಡ್ಬೋದು. ಓಕೆ. ಸೊ ರೆಸಿಪಿ ಹೆಸರು ಬನಾನಾ ಫಿಲ್ಲಿಂಗ್, ಪಳ್ಳನ್ನ ರಚ್ಚದು. ಅದು ಕಷ್ಟ, ಬನಾನಾ ಫಿಲ್ಲಿಂಗ್ ಸಾಕು. ಅದೇ ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ ಬನ್ನಿ. ಹಾಗಾದ್ರೆ ಬನಾನಾ ಫಿಲ್ಲಿಂಗ್ ಮಾಡುವಲ್ಲ. ಫಸ್ಟ್ಗೆ ಬನಾನಾ ಫಿಲ್ಲಿಂಗ್ ಡನ್. ಸ್ಟಾರ್ಟ್. ಫಸ್ಟ್ ನಾವು ಬನಾನಾ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ತೊಳಿಬೇಕು, ಯಾಕಂದ್ರೆ ಈಗೆಲ್ಲ ಮೆಡಿಸಿನ್ ಎಲ್ಲ ಹಾಕುದಲ್ಲ, ಅದು ನಮ್ಮ ಕೈಗೆಲ್ಲ ತಾಗಿದ್ರೆ ಇದಾಗ್ತದೆ. ಸೊ ಕ್ಲೀನ್ ಮಾಡಿದ್ದೇನೆ. ಕೇರಳ ಸ್ಪೆಷಲ್ ಅಂದ್ರೆ ಅದರಲ್ಲಿ ನೇಂದ್ರ ಬಾಳೆ ಇದ್ದೇ ಇರಬೇಕು. ಅದೇ ನಾನು ಈ ಸೈಡ್ ಕಟ್ ಮಾಡ್ತೇನೆ ಸ್ವಲ್ಪ. ಇದು ಸಿಪ್ಪೆ ನಾವು ಸ್ವಲ್ಪ ಸ್ಟಾರ್ಟ್ ಅಲ್ಲಿ ಕಟ್ ಮಾಡುವ. ಸಿಪ್ಪೆ ನಮ್ಗೆ ಬೇಡ, ಆದ್ರೆ ಫಿಲ್ಲಿಂಗ್ ಹಾಕುವಾಗ ಸ್ವಲ್ಪ ಕಟ್ ಮಾಡಿ, ಇಲ್ಲಾದ್ರೂ ಅದು ಒಡೆದು ಹೋಗ್ಲಿಕ್ಕೆ ಚಾನ್ಸ್ ಇದೆ. ಅದಕ್ಕೆ ಸಿಪ್ಪೆ ಒಳಗೇನೆ ನಾವು ಕಟ್ ಮಾಡಿ ಫಿಲ್ಲಿಂಗ್ ತೆಗೆಯೋದು. ಓಕೆ. ಅದಕ್ಕೆ ತುಂಬಾ ಹಣ್ಣಾಗಬಾರ್ದು. ತುಂಬಾ ಹಣ್ಣಾದ್ರೆ ನಾವು ಸ್ವಲ್ಪ ಶಾಲೋ ಫ್ರೈ ಆಗುವಾಗ ಕಟ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಅದಕ್ಕೆ ಒಂದು 3/4% ಹಣ್ಣಾಗಿದ್ದನ್ನು ಮಾತ್ರ. ನೋಡಿ ಈ ತರ ಇವಾಗ ನಾವು ಫಿಲ್ಲಿಂಗ್ ರೆಡಿ ಮಾಡುವ. ಶುಗರ್ ಹಾಕ್ತೇನೆ, ತೆಂಗಿನ ತುರಿ ಹಾಕ್ತೇನೆ. ಅದೆಲ್ಲ ಎಷ್ಟು ಬೇಕಾದ್ರೆ ಹಾಕ್ಬಹುದು. ಬನಾನಾ ಎಷ್ಟು ಕೌಂಟಿಂಗ್ ಇದೋ ಅಷ್ಟಕ್ಕೆ ಹಾಕ್ಬಹುದು. 2 ಟೈಪ್ ಅಲ್ಲಿ ಮಾಡಬಹುದು. ತುಪ್ಪದಲ್ಲಿ ಫ್ರೈ ಮಾಡಬಹುದು. ತುಪ್ಪ ಎಲ್ಲ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಆಗೋದಾದ್ರೆ ಈ ತರ ಮಾಡಬಹುದು. ಕ್ಯಾಶ್ಯೂ ನಟ್ ಹಾಕ್ತೇನೆ. ಇದನ್ನೆಲ್ಲ ಅಂದ್ರೆ ಬೇಕಿದ್ರೆ ನಾವು ತುಪ್ಪದಲ್ಲಿ ಫ್ರೈ ಮಾಡಬಹುದು. ಹಾಕ್ಬಹುದು. ಏಲಂಚಿ ಪುಡಿ ಮಾಡಿದ್ದು ಫ್ಲೇವರ್ಗೆ. ಓಕೆ. ಸಂಜೆ ಹೊತ್ತಾಗುವಾಗ ಟೀ ಟೈಮಿಗೆಲ್ಲ ಮಕ್ಕಳು ಸ್ಕೂಲಿಂದೆಲ್ಲ ಬರುವಾಗ ಬಾಯ್ಲ್ ಇದು ಫಿಲ್ಲಿಂಗ್ ಮಾಡಿ ಬಾಯ್ಲ್ ಮಾಡ್ಬೋದು, ಶಾಲೋ ಫ್ರೈ ಮಾಡ್ಬೋದು. ಬನಾನಾ ಪೋಡಿ ಮಾಡ್ತೀರಲ್ಲ ಅದೇ ಥರ
ಮೈದಾ ಬ್ಯಾಟ್ರಲ್ಲಿ ಡಿಪ್ ಮಾಡಿ ಕೂಡ ಫ್ರೈ ಮಾಡ್ಬೋದು. ಓ, ಸೊ ಆಪ್ಷನ್ಸ್ ಇದೆ ಯಾವ ಟೈಪ್ ಅಲ್ಲಿ? ಹೌದೌದು. ಸೊ ಬಾಯ್ಲ್ ಅಂದ್ರೆ ಹೇಗೆ? ಸ್ಟೀಮ್ ಸ್ಟೀಮ್ ಅಲ್ಲಿ ಫಿಲ್ಲಿಂಗ್ ಆಗಿದೆ. ಓಕೆ, ಇವಾಗ ಅದು ಸ್ವಲ್ಪ ಹೀಗೆ ಓಪನ್ ಮಾಡೋದು. ಓಪನ್ ಮಾಡಿ ಫಿಲ್ಲಿಂಗ್ ತುಂಬಿಸುದು ಅದಕ್ಕೆ. ಇದೀಗ ಸರ್ವಿಂಗ್ಗೆ ಒಂದೊಂದು ಬನಾನಾ ಒಬ್ರೊಬ್ರಿಗೆ ಆ ಥರವ ಹೇಗೆ? ತಿನ್ನಬಹುದು ಅಥವಾ ಫಿಲ್ಲಿಂಗ್ ಆದ ಮೇಲೆ ಫ್ರೈ ಆದ ಮೇಲೆ ಕಟ್ ಮಾಡಿ ಕೊಡ್ಬೋದು. ಆ ಥರನೂ ಮಾಡಬೇಕಾಗುತ್ತೆ. ಇದೀಗ ನೇಂದ್ರ ಬಾಳೆಯಲ್ಲಿ ಮಾತ್ರ ಮಾಡ್ಲಿಕ್ಕಾಗುತ್ತಾ ಬೇರೆ? ಹೌದು, ನೇಂದ್ರ ಬಾಳೆಯಲ್ಲಿ ಮಾಡುದು. ಅಂದ್ರೆ ಇನ್ನೊಂದು ಕದಳಿ ಎಲ್ಲ ಆಗುದಿಲ್ಲ. ಇದು ಸ್ವಲ್ಪ ಸ್ಟ್ರಾಂಗ್ ಉಂಟಲ್ಲ, ಗಟ್ಟಿ ಇರ್ತದೆ. ಸೊ ಎಷ್ಟು ಸಹ ಫಿಲ್ಲಿಂಗ್ ತಗೊಳ್ತದೆ. ಹೌದು. ಅದರ ಸಿಪ್ಪೆ ತೆಗಿಲಿಕ್ಕಿಲ್ವಾ? ಉಂಟು. ಇದ ಫಿಲ್ಲಿಂಗ್ ಆದ ಮೇಲೆ ಸಿಪ್ಪೆ ತೆಗೆಯುದು, ಇಲ್ಲಾದ್ರೆ ಅದು ಕಟ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಈಗ ಫಿಲ್ಲಿಂಗ್ ರೆಡಿ ಆಗಿದೆ. ಓಕೆ, ನಮ್ಗೆ ತವ ಇಡಬಹುದಲ್ಲ? ಸೇಮ್ ಡೀಪ್ ಫ್ರೈ ಬೇಕಿದ್ರೆ ಇದನ್ನ ಮಾಡ್ಬೋದು. ಹಾಗೆ ಬ್ಯಾಟರ್ ಅಲ್ಲಿ ಡಿಪ್ ಮಾಡಿ ಹಾಕೊಳ್ಳುವಂಥದ್ದು. ಈ ಟೈಮಲ್ಲಿ ನಾವು ಸ್ವಲ್ಪ ಮೈದಾ ಬ್ಯಾಟರ್ ಡಿಪ್ ಮಾಡಿ ಇದರ ಮೇಲೆಗೆ ಸಹ ಹಾಕ್ಬಹುದು. ಇದು ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ನಮ್ಗೆ ಬೇಕಂತಿಲ್ಲ, ಗೊತ್ತಾಗ್ತದೆ. ಹೊಸಬ್ರೆ ಆ ತರ ಮಾಡಿದ್ರೆ ಆದ್ರೆ ಈ ಫಿಲ್ಲಿಂಗ್ ಹೊರಗೆ ಹೋಗುದಿಲ್ಲ. ಓಕೆ, ಇದಕ್ಕೆ ಆಯಿಲ್ ಏನಾದ್ರೂ ಹಾಕ್ಲಿಯಾ? ಅದಕ್ಕೆ ಗೀ ಹಾಕುದು. ಓಕೆ, ತುಪ್ಪ ಹಾಕ್ತೇನೆ. ಅದು ತವೆಯಲ್ಲಿ ಇಡುವಾಗ ನಾವು ಅದರ ಸ್ಕಿನ್ ಔಟ್ ಮಾಡುವ. ಸ್ವಲ್ಪ ಜೋಪಾನ. ಸಿಮ್ಮಲ್ಲೇ ಇದನ್ನ ಬೇಯಿಸ್ಕೊಳ್ಳುದ? ಹೌದು. ನಾನಿನ್ನು ಈ ಬನಾನಾ ಫಿಲ್ಲಿಂಗ್ 2 ಐಟಮ್ಸ್ ಬೇರೆ ತೋರಿಸಿದ್ದೇನೆ. ಕಟ್ ಮಾಡಿ ಇದೇ ತರ ಫ್ರೈ ಮಾಡಿ ಬೆಲ್ಲ ಪಾಕದಲ್ಲಿ ಸಹ ಮಾಡಿದ್ದೇನೆ, ಶುಗರ್ ಅಲ್ಲಿ ಸಹ ಮಾಡಿದ್ದೇನೆ. ಈ ತರ ಅದು ಯೂಶುವಲಿ ಓಣಂ ಸದ್ಯಕ್ಕೆ ಮಾಡುವಂತದ್ದು. ಬೆಲ್ಲದ ಇದರಲ್ಲಿ ಹಾಕಿ ಫ್ರೈ ಮಾಡುವುದು. ಅದರೊಳಗೆ ತೆಂಗಿನಕಾಯಿ ಶುಗರ್ ಎಲ್ಲ ಇದ್ದ ಕಾರಣ ಕಟ್ ಮಾಡಿ ತಿನ್ನುವಾಗ ತುಂಬಾ ಟೇಸ್ಟ್ ಆಗ್ತದೆ. ಅದು ಬಾಯಿಲ್ ಮಾಡಿದ್ರು ಸಹ ಖುಷಿ ಆಗ್ತದೆ. ಆದ್ರೆ ಇದು ಫಿಲ್ಲಿಂಗ್ ಸ್ವಲ್ಪ ಹೊರಗೆ ಬರಾದ ರೀತಿಯಲ್ಲಿ. ಅದು ಬಿಸಿ ಇರುವಾಗಲೇ ನಾವು ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ತಣ್ಣಗಾದ ಮೇಲೆ ಮಧ್ಯದಲ್ಲಿ ಮೀಲ್ಸ್ ಆದ್ಮೇಲೆ ಒಂದು ಸ್ಮಾಲ್ ಸ್ನ್ಯಾಕ್ಗೆ ಚೆನ್ನಾಗಿರುತ್ತೆ. ಸೊ ತಾಯಂದ್ರು ಎಲ್ಲ ಬರೀ ಫ್ರೂಟ್ಸ್ ಕಟ್ ಮಾಡಿಕೊಟ್ರೆ ತಿನ್ನಲ್ಲ ಮಕ್ಕಳು ಅಂತಿದ್ರೆ ಈ ಥರನೂ ಮಾಡಿಕೊಡ್ಬೋದಲ್ಲ. ಓಹೋ, ವೆರೈಟಿ ಸ್ನ್ಯಾಕ್ಸ್ ಆಗಿದೆ. ತೆಗೆದ ಪ್ಲೇಟ್ ಕೊಡ್ಲಾ? ಬಂದ್ ಮಾಡ್ತೀನಿ. ಇನ್ನು ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡಿದ. ಓಕೆ, ಕಟ್ ಮಾಡ್ತೇನೆ. ಸೊ 1-2 ನಿಮಿಷ ತಣ್ಣಗಾಗ್ತಾವಲ್ಲ. ಬನಾನಾ ಫಿಲ್ಲಿಂಗ್ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ಅಲ್ವಾ? ಹೌದು, ಥ್ಯಾಂಕ್ ಯು. ಸೊ ಕೇರಳ ಸ್ಪೆಷಲ್ ಇದು ಟ್ರೆಡಿಷ್ನಲ್ ಅಡುಗೆ ಕೂಡ ಹೌದು. ಆದರೆ ಅದನ್ನು ಮಲಯಾಳಮಲ್ಲಿ ಸ್ವಲ್ಪ ಹೇಳಬೇಕು ಅಂದರೆ ನನಗೆ ಕಷ್ಟ. ಅದಕ್ಕೆ ಬನಾನಾ ಫಿಲ್ಲಿಂಗ್ ಅಂತ ಈಸಿಯಾಗಿ ಒಂದು ಹೆಸರು ಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಬನಾನಾ ಫಿಲ್ಲಿಂಗ್ ತಯಾರಿಸುವ ವಿಧಾನ. ಮೊದಲು ನೇಂದ್ರ ಬಾಳೆಹಣ್ಣನ್ನು ಅರ್ಧ ಸೀಳಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೌಲ್ನಲ್ಲಿ ಸಕ್ಕರೆ, ತೆಂಗಿನ ತುರಿ, ಒಣ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ ಬೆರೆಸಿಕೊಳ್ಳಿ. ನಂತರ ಬಾಳೆಹಣ್ಣಿನ ಒಳಗೆ ತಯಾರಿಸಿದ ಹೂರಣವನ್ನು ತುಂಬಿಕೊಳ್ಳಿ. ಆನಂತರ ಸಿಪ್ಪೆಯನ್ನು ತೆಗೆದು ಕಾದ ತವಾದ ಮೇಲೆ ತುಪ್ಪವನ್ನು ಹರಡಿ ಕಾಯಿಸಿಕೊಳ್ಳಿ. ಬಳಿಕ ಚಿಕ್ಕ ತುಂಡುಗಳಾಗಿ ಮಾಡಿ ಸರ್ವ್ ಮಾಡಿ. ಬನಾನಾ ಫಿಲ್ಲಿಂಗ್ ಜಟ್ಪಟ್ಟಾಗಿ ಈಸಿಯಾಗಿ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಏನು ಗೊತ್ತಿಲ್ಲ, ಅಷ್ಟೊತ್ತು ನೀವು ತಗೊಳ್ಳಿದ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ಟಿ. ಸೊ ಈಗ ಯಾವ ರೆಸಿಪಿ ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಿ, ನಾನು ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ಈಗ ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆ. ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆನ? ಮಸಾಲೆ ದೋಸೆ ನೀವು ಹಾಗೆ ಬಾಜಿಯಲ್ಲಿ ಹಾಕ್ಕೊಟ್ರೆ ಎಷ್ಟು ಬೇಕಾದ್ರೂ ಬಿಸಿ ಬಿಸಿ ಬರ್ತಾ ಇರಬೇಕು, ತಿಂತಾ ಇರಬೇಕು. ಈಗ ನುಗ್ಗೆ ಸೊಪ್ಪು ಏನು ಅದರಲ್ಲಿ ಹೆಲ್ತಿ ಅಲ್ಲ? ಹಾಂ, ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲಿಕ್ಕೆ ಸ್ವಲ್ಪ ಆಲೂಗಡ್ಡೆ ಬಾಜಿ ಇದ್ರೇನೆ ಅದು ಚೆನ್ನ, ಬಟ್ ಇದಕ್ಕೆ ನುಗ್ಗೆ ಸೊಪ್ಪಿನ ಬಾಜಿಯಾ? ಡಬಲ್ ಟೇಸ್ಟ್ ಆಗ್ತದೆ ಅದು. ಓಕೆ, ಬಟ್ ಆಲೂಗಡ್ಡೆನೂ ಇದೆ. ಹಾಂ, ಹಾಗಾದರೆ ತೊಂದರೆ ಇಲ್ಲ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ನಾವು ಬಾಜಿ ಮಾಡುವ. ಓ ಎಸ್, ಗ್ಯಾಸ್ ಆನ್ ಮಾಡಲಾ? ಓಕೆ. ಇದಕ್ಕಿನ್ನು ಆಯಿಲ್ ಹಾಕಿ. ಆಯಿಲ್ ಹಾಕಿ. ಸೊ ನಿಮ್ಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಇದಕ್ಕೆ ಫೈನಲ್ ಚಾಪ್ಡ್ ಆನಿಯನ್ ಇದೆ, ಗ್ರೀನ್ ಚಿಲ್ಲಿ ಇದೆ, ನಾರ್ಮಲಿ ಮಂಗಳೂರಲ್ಲಿ ಮಸಾಲೆ ದೋಸೆಗೆ ಪೊಟೆಟೊ ಮಾತ್ರ ಅಲ್ಲ ಹಾಕೋದು. ಕೇರಳದಲ್ಲಿ ಮಸಾಲೆ ದೋಸೆ ಮಾಡುವಾಗ ಬೀಟ್ರೂಟ್ ಹಾಕ್ತೇವೆ, ರೆಡ್ಡಿಶ್ ಕಲರ್ ಬರ್ತದೆ. ಅದು ಇನ್ನೊಂದು ಟೇಸ್ಟ್ ಆಗ್ತದೆ, ಕಲರ್ಫುಲ್ ಮಸಾಲೆ ದೋಸೆ. ಸೊ ಮೈಸೂರು ಮಸಾಲೆ ದೋಸೆ ಅಂತ ಹೇಳ್ತಾರ, ಇನ್ಮೇಲೆ ಕೇರಳ ಮಸಾಲ ದೋಸೆ ಅಂತ. ಕಲರ್ ಚೇಂಜ್ ಆಗುವಾಗ ಬೀಟ್ರೂಟ್ ಹಾಕ್ತೇನೆ. ಓಕೆ, ಅದು ಬೇಕಾದ ಗ್ರೇಟ್ ಮಾಡ್ಬೋದು ಅಥವಾ ಪೀಸಸ್ ಕೂಡ ಮಾಡ್ಬೋದು, ಹೇಗೆ ಸಹ. ಮಕ್ಕಳು ಸ್ವಲ್ಪ ತಿನ್ನಬೇಕು ಅಷ್ಟೇ ನಮಗೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋದು ತನಕ ಹುರಿಬೇಕು. ಅದು ಗ್ರೇಟ್ ಆಗಿದ್ದಕ್ಕೆ ಬೇಗ ಆಗ್ತದೆ. ಇವಾಗ ಪೊಟೆಟೊ ಸ್ಮ್ಯಾಶ್ ಹಾಕ್ತೇನೆ. ಸ್ವಲ್ಪ ಕಲರ್ಫುಲ್ ಆಯ್ತಲ್ಲ, ಪಿಂಕಿಶ್. ಹೌದು. ನೀರು ಹಾಕ್ಬೇಕಾ ಇದಕ್ಕೆ? ನೀರು ಬೇಡ ಬೇಕಂತ. ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಪೊಟೆಟೊ ಹಾಕುವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತದೆ ಅದಕ್ಕೆ. ಇವಾಗ ಸ್ವಲ್ಪ ಇದೆ ಮೇನ್ ಇದಕ್ಕೆ. ಇದು ಸ್ವಲ್ಪ ಹಾಕ್ತೇನೆ. ಇದು ಮತ್ತೆ ದೋಸೆಗೆ ಹಾಕ್ಲಿಕ್ಕೆ ಉಂಟು. ಇದಕ್ಕಿಷ್ಟೇನಾ? ಬಾಜಿಗೆ ಇನ್ನು ಸ್ವಲ್ಪ ಅರಶಿನ ಹುಡಿ ಎಲ್ಲ ಹಾಕ್ಬೋದು. ಇದಕ್ಕೀಗ ಬೇಕಾ? ಹೌದೌದು. ಸೊ ನಮ್ಮ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ದಟ್ ಈಸ್ ರೈಸ್ ಮಸಾಲ ಹಾಕ್ಲಾ? ಸಾಕು. ಸ್ವಲ್ಪ ಉಪ್ಪು ಹಾಕ್ತೇನೆ. ಫಿಲ್ಲಿಂಗ್ ಆಗಿದೆ. ಇವಾಗ
ಸ್ಟವ್ ಹಾಕೊಂಡಿದೆ. ಈಗ ನುಗ್ಗೆ ಸೊಪ್ಪು ಇದಕ್ಕೆ ಇಷ್ಟು ಮಾತ್ರವಾ? ಅಲ್ಲ, ಬೇರೆ ಹಿಟ್ಟಿಗೆ ಹಾಕಲಿಕ್ಕೆ ಉಂಟು. ಹಿಟ್ಟಿಗೆ ಹಾಕೊಳ್ಳೋದು. ಓ, ಸೊ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಪ್ಯಾನ್ ಇಡುವ. ಓಕೆ, ಇದು ಈ ಕಡೆ ಇಡ್ತೀನಿ. ಓಕೆ, ಸೊ ಇನ್ನು ಡೈರೆಕ್ಟ್ ದೋಸೆ ಮಾಡ್ಕೊಂಡು ಮಾಡ್ಕೊಳ್ಳೋದು. ಬ್ಯಾಟರ್ ರೆಡಿ ಇದೆ. ಇವಾಗ ಬ್ಯಾಟರ್ ರೆಡಿ ಉಂಟು. ಬ್ಯಾಟರ್ಗೆ ಉಪ್ಪು ನಾವು ಆ ಟೈಮಲ್ಲಿ ಎಲ್ಲ ಹಾಕೋದು. ಹೌದು, ಎಷ್ಟು ಉಪ್ಪು ಬೇಕು ನಮ್ಮ ಬಾಜಿದು ಉಪ್ಪು ನೋಡಿಕೊಂಡು ನಮಗೆ ಹಾಕ್ಬೋದು. ಓಕೆ, ಇದರಲ್ಲಿ ನುಗ್ಗೆ ಸೊಪ್ಪು ಹಾಕ್ತೇನೆ. ಸೊ ಅದನ್ನು ಬೇಯಿಸ್ಕೊಳ್ಳುವಂಥದ್ದು ಏನಿಲ್ಲ? ಇಲ್ಲ, ದೋಸೆ ಹಾಕುವಾಗ ಬೇಯುತ್ತೆ, ಸಾಕಾಗುತ್ತೆ. ಇದಕ್ಕೆ ಆಯಿಲ್ ಹಾಕ್ಬೇಕಾ? ಹಾಂ, ಆಯಿಲ್ ಹಾಕ್ಬೇಕು. ನೋಡ್ಕೊಳ್ಳಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು ಸಾಕು ಸಾಕು. ಇವಾಗ ಉಪ್ಪು ಹಾಕ್ತೇನೆ ಹಿಟ್ಟಿಗೆ. ಓಕೆ, ಅದು ಇಡೀ ಹಾಗೆ ಸೊಪ್ಪನ್ನು ಹಾಕೊಳ್ಳೋದು, ಹೆಚ್ಕೊಳ್ಳೋಂಥ ಅವಶ್ಯಕತೆ? ಕ್ಲೀನ್ ಮಾಡಿಕೊಂಡದ್ದು, ಕ್ಲೀನ್ ಮಾಡಿದ್ದು. ಕಟ್ ಮಾಡಬೇಕು ಅಂತ ಇಲ್ಲ? ಇಲ್ಲ ಇಲ್ಲ, ಅದು ಮಾರ್ನಿಂಗ್ ನಾವು ಹಿಟ್ಟು ರೆಡಿ ಆಗುವಾಗ ಆ ಟೈಮಲ್ಲಿ ಸೊಪ್ಪು ತೆಗೆದು ಕ್ಲೀನ್ ಮಾಡಿ ಹಾಕೋದು. ಓಕೆ ಓಕೆ, ಇಮಿಡಿಯೇಟ್ ಆಗಿ. ಹೌದೌದು, ಫ್ರೆಶ್ ಆಗಿ ರೆಡಿ ಆಯಿತು. ಹಾಕ್ತೇನೆ. ಓ ಎಸ್, ವಾವ್. ನಾನು ಅಂದ್ಕೊಂಡೆ ಸೊಪ್ಪು ಹಾಕಿದರೆ ಇದು ಈ ಥರ ಬರಲಿಕ್ಕಿಲ್ಲ ಅಂತ, ಬಟ್ ತೆಳುವಾಗೇ ಬರುತ್ತೆ. ತೆಳುವಾಗಿ ಅಲ್ಲ? ಇವಾಗ ಸ್ವಲ್ಪ ಎಣ್ಣೆ ಮೇಲೆಗೆ ಹಾಕುವ. ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಸಾಕಾ? ಸಾಕು ಸಾಕು. ಒಂದೆರಡು ನಿಮಿಷ ಮುಚ್ಚಿಡ್ತೇನೆ. ಓಕೆ, ಸೊ ಇದು ನಿಮ್ಮದೇ ಓನ್ ಇನ್ನೋವೇಟಿವ್ ಅಥವಾ ಈ ಥರ ಕೇರಳದಲ್ಲಿ ಈಗ ಇದು ಬಾಜಿ ಇದು ಮಾಡ್ತೀವಿ, ದೋಸೆನೋ ಅಂತ? ನಂದೇ ಇದು. ಓಕೆ ಓಕೆ, ಅಂದರೆ ಮಕ್ಕಳು ಸ್ವಲ್ಪ ತಿನ್ನಲಿಕ್ಕೋಸ್ಕರ ಮಾಡಿದ್ದು. ನಾರ್ಮಲಿ ನಾವು ಮಸಾಲೆ ದೋಸೆ ಉಲ್ಟಾ ಹಾಕೋದಿಲ್ಲ, ಆದರೆ ಸೊಪ್ಪು ಹಾಕಿದ್ದಲ್ಲ, ಅದಕ್ಕೋಸ್ಕರ ಮಾತ್ರ ಒಂದು ಸಲ. ಓಕೆ, ಆಗಿದೆ. ಹಾಕ್ಲಾ? ವಾರೆ ವಾ, ಬಿಸಿ ಬಿಸಿಯಾದಂಥ ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆ ರೆಡಿ. ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬೆಳಿಗ್ಗೆ ಅಥವಾ ಸಂಜೆಗೆ ಸಿಗಬೇಕು, ತುಂಬ ಚೆನ್ನಾಗಿರುತ್ತೆ. ಬಟ್ ಮಧ್ಯಾಹ್ನದ ಊಟಕ್ಕೂ ಕೂಡ ತೊಂದರೆ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಬಿಸಿ ಬಿಸಿಯಾದಂಥ ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆ ತಯಾರಾಗಿದೆ. ಯೂಶ್ವಲಿ ಮಸಾಲೆ ದೋಸೆ ನಾವು ಮಾಡ್ತೀವಿ ಅಂತ ನೀವು ಅಂದ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಾ ಡಿಫ್ರೆನ್ಸ್ ಮತ್ತೊಮ್ಮೆ ನೋಡಿ. ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಟ್ಟುಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸನ್ನು ಹುರಿದು, ತುರಿದ ಬೀಟ್ರೂಟ್, ಬೇಯಿಸಿ ಕಿವುಚಿದ ಆಲೂಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನುಗ್ಗೆ ಸೊಪ್ಪು, ಅರಶಿನ ಪುಡಿ, ಉಪ್ಪು ಹಾಕಿ ಹುರಿದು ಬೇಯಿಸಿ. ಈಗ ಬಾಜಿ ತಯಾರು. ನಂತರ ದೋಸೆ ಹಿಟ್ಟಿಗೆ ನುಗ್ಗೆ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ಕಾದ ತವಾದ ಮೇಲೆ ದೋಸೆ ಹೊಯ್ದು ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿ. ದೋಸೆ ಬೆಂದ ನಂತರ ತಯಾರಿಸಿದ ಭಾಜಿಯನ್ನ ಹರಡಿ ಮಡಚಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ನುಗ್ಗೆ ಸೊಪ್ಪಿನ ಮಸಾಲೆ ದೋಸೆ ರೆಡಿ. ಎಸ್ ಮೇಡಮ್, ಸೊ ಬಿಸಿ ಬಿಸಿಯಾದಂಥ ಮಸಾಲೆ ದೋಸೆನೂ ಇದೆ, ಹಾಗೇನೆ ಲೈಟ್ ಸ್ನ್ಯಾಕ್ ಅಂತಲೂ ಹೇಳ್ಬೋದಲ್ಲ. ಸೊ ಐ ಗೆಸ್ ಫಸ್ಟ್ ಇದನ್ನು ಟೇಸ್ಟ್ ನೋಡೋಣ. ಸ್ವೀಟ್. ಸೊ ನೋಡೋದಕ್ಕೆ ಡಿಫ್ರೆಂಟ್ ಇದೆ, ತಗೊಳ್ಳಿ. ಒಳ್ಳೆ ಕಟ್ಟಾಗಿ ಅದರಲ್ಲೇ ಬಂದಿದೆ. ಅಂದರೆ ಈ ಸಕ್ಕರೆ ಎಲ್ಲ ಪೂರ್ತಿ ಕರಗಿ ಅದಕ್ಕೆ ಅಂಟ್ಕೊಂಡಿದೆಲ್ಲ.
ನೇಂದ್ರ ಬಾಳೆದು ಒಂದು ಅದು ಲೈಟ್ ಸ್ವೀಟ್ ಇರುತ್ತೆ ಯೂಶ್ವಲಿ ನೇಂದ್ರ ಬಾಳೆ, ಅದಕ್ಕೆ ನೀವು ಈ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಯೂಶ್ವಲಿ ನೀವು ಲಾಸ್ಟ್ ಟೈಮ್ ಮಾಡಿದಾಗಲೂ ಕೂಡ ನೇಂದ್ರ ಬಾಳೆಯನ್ನು ಕಟ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿ ಅಂದರೆ ಪಾಕದಲ್ಲೆಲ್ಲ ಹಾಕಿದ್ರಿ, ಅದು ಕೂಡ ತುಂಬ ಚೆನ್ನಾಗಿದೆ. ಇದು ಸಿಂಪಲಲ್ಲಿ ನಮಗೆ ಬೇಕು, ಅರ್ಜೆಂಟಲ್ಲಿ ಏನಾದರೂ ನಾವು ಮಾಡ್ತೀವಿ ಅಂದರೆ ಇದು ಬೆಸ್ಟ್ ಇದೆ. ತುಂಬ ಚೆನ್ನಾಗಿದೆ, ವೆರೈಟಿ ಸ್ನ್ಯಾಕ್ಸ್. ಸೊ ಆ ಥರನೂ ಆಗ್ಬೋದು, ಇಲ್ದಿದ್ರೆ ಸುಮ್ಮನೆ ಹಾಗೆ ಬಾಳೆಹಣ್ಣು ತಿನ್ನುವಾಗ ಬೋರ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಿ ತಿನ್ಬಹುದು. ಮಕ್ಕಳಿಗೆ ಎಸ್ಪೆಷಲಿ ಫ್ರೂಟ್ಸ್ ತಿನ್ನಬೇಕು ಅಂತ ಏನಾದರೂ ಲಂಚ್ ಬಾಕ್ಸ್ಗೆ ಹಾಕುವಾಗ ಈ ಥರ ಬೆಸ್ಟ್ ಇದೆ. ಸೂಪರ್, ತುಂಬ ಚೆನ್ನಾಗಿದೆ. ಇದು ಬ್ರೇಕ್ಫಾಸ್ಟ್ ರೆಸಿಪಿ. ಟೇಸ್ಟ್ ನೋಡೋಣ. ಮಸಾಲ ದೋಸೆ, ವಾವ್, ಒಳಗಿದ್ದ ಫಿಲ್ಲಿಂಗ್ ತಗೊಳ್ಳಿ ಮೇಡಮ್. ಸೊ ಅದಕ್ಕೆ ಚಟ್ನಿ ಬೇರೆ ಮಾಡಿಕೊಟ್ಟಿದ್ದೀರಿ. ಹೌದು, ಸೊ ಇದಕ್ಕೆ ಎಕ್ಸ್ಟ್ರಾ ಚಟ್ನಿ ಬೇರೆ ಇಟ್ಟಿದ್ದೀರಿ. ಚಟ್ನಿ ಬೇಕಂತನೇ ಇಲ್ಲ, ಆ ಥರನೇ ತಿನ್ಬೋದು. ತುಂಬ ಥಿನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ನುಗ್ಗೆ ಸೊಪ್ಪು ತಿನ್ನಲ್ಲ ಅಂತ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಅಲ್ವಾ? ನುಗ್ಗೆ ಸೊಪ್ಪಿಗೆ ಬದಲು ಮೆಂತ್ಯ ಸೊಪ್ಪು ಅದನ್ನು ಹಾಕ್ಬೋದು, ಸೊಪ್ಪೆಲ್ಲ ಹಾಕ್ಬೋದು. ಹಾಂ, ಅದನ್ನ ಬಟ್ ತುಂಬ ತುಂಬ ಉದುರಿಸಿದ್ರೆ ಸಾಕು. ದೋಸೆ ಮಾಡಿದ ಮೇಲೆ ಸ್ಪ್ರೆಡ್ ಮೇಲೆ ಉದುರಿಸಿದ್ರೆ ಸಾಕು. ಹಾಂ ಹಾಂ ಹಾಂ, ಹೇಗೆ ಬೇಕಾದ್ರೆ ಮಾಡ್ಬೋದು. ಹೀಗೇನೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ಸೊ ನನಗೆ ಇದು ಇಷ್ಟ ಆಯಿತು, ಅದು ಇಷ್ಟ ಆಯಿತು, ಬಟ್ ಇದು ಒಂಥರ ಡಿಫ್ರೆಂಟ್, ತುಂಬ ಹಿಡಿಸ್ತು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಆಗಲೇ ಹೇಳಿದ್ರಿ ನಿಮ್ಮ ಬರ್ಡೇ ಇವತ್ತು ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಾವೇನು ಸ್ವೀಟ್ ಅಂತೂ ರೆಡಿ ಮಾಡಲಿಲ್ಲ, ನೀವು ಮಾಡಿದಂಥ ಸ್ವೀಟೇ ತಿಂದು ನಾವು ಎಂಜಾಯ್ ಮಾಡಿದ್ವಿ. ಸೊ ಹ್ಯಾಪಿ ಬರ್ಡೇ ಆ್ಯಂಡ್ ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಅವರನ್ನ ಕಿರುಕಾಣಿಕೆ. ಸೊ ಬರ್ಡೇ ಗರ್ಲ್ ಇನ್ನಷ್ಟು ಗಟ್ಟಿಮುಟ್ಟಾಗಿರಬೇಕು ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚಲಕ್ಕಿಯಿಂದ ಊಟ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಯಾವಾಗಲೂ ಹೆಲ್ದಿಯಾಗಿ ಖುಷಿಯಾಗಿರಿ. ಓಕೆ, ಥ್ಯಾಂಕ್ ಯು ಮೇಡಮ್. ನನಗಂತೂ ಈ ನೇಂದ್ರ ಬಾಳೆಯ ಲೈಟ್ ಸ್ನ್ಯಾಕ್ ತುಂಬ ಹಿಡಿಸ್ತು, ತುಂಬ ಚೆನ್ನಾಗಾಗಿದೆ. ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.